ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಕಚೇರಿಡು ದೈ ನಡ್ಪುನ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮ ಶನಿವಾರ ಕಾಂಡೆ ಆಚರಿಸಾಯಿರು. ಕುಡ್ಲ ವಲಯ ಅರಣ್ಯಾಧಿಕಾರಿ ಶ್ರೀ ಶ್ರೀಧರ್ ದೈ ನಡ್ಪುನ ಮೂಲಕ ವನ ಮಹೋತ್ಸವಕ್ಕೆ ಚಾಲನೆ ಕೊರಿಯರು. ಪರಿಸರ ನಾಶ ಆಂಡ ವಿನಾಶ ಆಪುಂಡು ಪಂಡದು ನಮ ತೆರಿದ ಅವೆನು ಒರಿಪವನ ಪ್ರಯತ್ನ ನಿರಂತರ ಆವಡು ಪಂಡದು ವಲಯ ಅರಣ್ಯಾಧಿಕಾರಿ ಶ್ರೀ ಶ್ರೀಧರ್ ಪರಿಸರ ಸಂರಕ್ಷಣೆ ವನ ಮಹೋತ್ಸವದ ಬಗೆಟ್ ಸಂದೇಶ ಕೊರಿಯರು. ಕಳೆದ 5 ವರ್ಷಗಳಿಂದ ನಾನು ವಲಯ ಅರಣ್ಯಾಧಿಕಾರಿ ಮಂಗಳೂರಿನಲ್ಲಿ ಪ್ರತಿನಿಧಿಸ್ತಿದ್ದೇನೆ. 5 ವರ್ಷಗಳಿಂದಲೂ ನಮ್ಮ ಹೋಮ್ ಗಾರ್ಡ್ ಕಮಾಂಡೆಂಟು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದ ಮುರಳಿ ಮೋಚ್ ಅಂತಾರವರು ಪ್ರತಿ ವರ್ಷ ನಮ್ಮ ಬಳಿ ಗಿಡ ಪಡೆದು ಈಗಾಗಲೇ ಹೇಳಿದಂತೆ 1,000 ಗೃಹರಕ್ಷಕರ ದಳದ ಎಲ್ಲ ಸಿಬ್ಬಂದಿಗಳ ಮುಖಾಂತರ ಪ್ರತಿ ವರ್ಷ ಸಸಿ ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಅವರಿಗೆ ಇಲಾಖಾ ಪರವಾಗಿ ವೈಯಕ್ತಿಕ ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಅವರೇ ತಿಳಿಸಿದ್ದಾರೆ, ಸಾಮಾನ್ಯವಾಗಿ ಅರಣ್ಯ ಇಲಾಖೆ ಪ್ರತಿ ವರ್ಷ ಪ್ರತಿ ತಾಲೂಕುಗಳಲ್ಲಿ 1 ಲಕ್ಷ ಗಿಡಗಳನ್ನು ಬೆಳೆಸಿ ರೈತರಿಗೆ, ಸಂಘ ಸಂಸ್ಥೆಗಳಿಗೆ, ಸಾರ್ವಜನಿಕರಿಗೆ, ಧಾರ್ಮಿಕ ಸಂಸ್ಥೆಗಳಿಗೆ ನಾವು ವಿತರಣೆ ಮಾಡ್ತೇವೆ. ಆದರೆ ಸಾಮಾನ್ಯ ಪತ್ರಿಕೆಗಳು ಬರೀತಾರೆ ಲಕ್ಷ ಗಿಡ ನೆಡ್ತಾರೆ, ಗಿಡ ಎಲ್ಲೂ ಹೋಯ್ತಂತ. ಆದರೆ ಆ ಗಿಡ ನೆಟ್ಟ ನಂತರ ಪ್ರತಿಯೊಂದು ಗಿಡನೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗಾಗಲಿ ಅಥವಾ ಈಗ ನಮ್ಮ ಹೋಮ್ ಗಾರ್ಡ್ ಕಮಾಂಡೆಂಟ್ ಆಗಲಿ ಅವರಿಗೆ ಹೋಗಿ ಪರಿಶೀಲನೆ ಮಾಡೋಕ್ಕಾಗೋದಿಲ್ಲ. ಗಿಡ ನೆಟ್ಟಂಥ ವ್ಯಕ್ತಿ ತಾನು ನೆಟ್ಟ ಗಿಡ ತನ್ನ ಜೊತೆಗೆ ಅದು ಬದುಕಿದ್ರೆ ತಾನು ಬದುಕ್ತೇನೆ ಎಂಬ ಅರಿವನ್ನು ಹೊಂದಬೇಕು. ಗಿಡ ಯಾಕಂದರೆ ಒಂದು ಸಸಿ 3 ಸಸಿ ಬದುಕಿದ್ರೆ ಒಬ್ಬ ಮನುಷ್ಯ ಬದುಕೋದು. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಉಸಿರಾಡಲಿಕ್ಕೆ 3 ಸಸಿ ಬಿಡುವಂಥ ಆಪ್ಷನ್ ಬೇಕು. ಇನ್ನು ಸಾಮಾನ್ಯವಾಗಿ ರಸ್ತೆ ಬದಿಗಳಲ್ಲಿ ನಾವು ಗಿಡಗಳನ್ನು ನೆಡ್ತೇವೆ. ರಸ್ತೆ ಬದಿ ಗಿಡ ನೆಟ್ಟಾಗ ಹೇಳ್ತಾರೆ, ರಸ್ತೆ ಬದಿಗೆ ಎಲೆಕ್ಟ್ರಿಕ್ ಲೈನು ಅಡಿಗಡೆ ಗಿಡ ನೆಡ್ತಾರೆ, PWD ಅವರು ರೋಡ್ ಅಗಲ ಮಾಡ್ತಾರೆ. ಹಾಗಾದರೆ ಜನರಿಗೆ ಅರಿವಿಲ್ಲ. ಯಾಕಂದರೆ ಅಶೋಕ ಚಕ್ರವರ್ತಿ ಕಾಲದಿಂದಲೂ ರಸ್ತೆ ಬದಿ ಗಿಡ ನೆಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಆಗ ಹೋಗುವ ಈ ಥರದ ಕಾರ್ಬನ್ ಮೊನಾಕ್ಸೈಡ್ ಬಿಡುವ ಗಾಡಿ ಇರಲಿಲ್ಲ, ಕಾರ್ ಟ್ರಕ್ ಎತ್ತಿನ ಗಾಡಿ ಇತ್ತು. ಆದರೂ ಸಹ ಅಲ್ಲಿ ಹೋಗುವ ಜನರಿಗೆ, ಆ ರಸ್ತೆಯಲ್ಲಿ ಹೋಗುವ ಜನರಿಗೆ ಉತ್ತಮವಾದ ಒಂದು, ಯಾಕಂದ್ರೆ ಜರ್ನಿ ಮಾಡುವಾಗ ನಮ್ಗೆ ಒಳ್ಳೆಯ ಆಪ್ಷನ್ ಬೇಕು. ಹಾಗಾಗಿ ಈಗ ನಮ್ಮ ವೆಹಿಕಲ್ಗಳಿಂದ ಕಾರ್ಬನ್ ಮೊನಾಕ್ಸೈಡನ್ನು ಅಥವಾ ಬೆನ್ಸಾನ್ ಒಂದು ಬರ್ತದೆ, ಅಂಥ ಒಂದು ಇದನ್ನು ಏನು ವೆಹಿಕಲ್ಗಳಿಂದ ಹೊರಗೆ ಹೋಗ್ತದೆ, ಅದನ್ನು ಒಂದು ಹೀರ್ಕೊಂಡು ಉತ್ತಮ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ತಾಕತ್ತಿರುವುದು ಸಸ್ಯಗಳಿಗೆ ಮಾತ್ರ. ಆ ಉದ್ದೇಶಕ್ಕೆ ನಾವು ರಸ್ತೆ ಬದಿಗಳಿಗೆ ಹೆಚ್ಚು ಗಿಡಗಳನ್ನು ನೆಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲ ಒಂದು ಇವತ್ತು ಗೃಹರಕ್ಷಕ ದಳದ ಕಚೇರಿ ಇರ್ಬೋದು ಅಥವಾ ಬೇರೆ ಎಲ್ಲ ಇಲಾಖಾ ಅಧಿಕಾರಿಗಳ ಕಚೇರಿಗಳು, ಸಂಘ ಸಂಸ್ಥೆಗಳ ಕಚೇರಿಗಳು, ಧಾರ್ಮಿಕ ಸಂಸ್ಥೆಗಳಲ್ಲಿ, ಯಾಕಂದರೆ ಇದು ಪ್ರತಿ ವರ್ಷ ವನಮಹೋತ್ಸವ. ಯಾಕಂತ ಹೇಳಿದ್ರೆ ನಮಗೆ ಭೌಗೋಳಿಕವಾಗಿ ಎಷ್ಟು ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ನಮ್ಮ ಗ್ರೀನ್ ಕವರ್ ಇರಬೇಕಿತ್ತು, ಅದಿಲ್ಲ ನಮ್ಮಲ್ಲಿ. ಈಗ ಮಂಗಳೂರಲ್ಲಿ 2000 ಕಂಪೇರ್ ಮಾಡಿದ್ರೆ 18% ಇತ್ತು, 2010ಗೆ 14% ಆಯಿತು. ಲಾಸ್ಟ್ ಇಯರು 10%ಗೆ ಬಂದಿದೆ ಅಂತೇಳಿ ಇದು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಅಂದರೆ 33% ಇರಬೇಕಾದಂಥ ಗ್ರೀನ್ ಕವರು 10%ಗೆ ಬಂದಿದೆ ಅಂತ ಹೇಳಿದ್ರೆ ಇನ್ನು 22% ಗ್ರೀನ್ ಕವರ್ ಕಡಿಮೆ ಇದೆ. ಜನಸಂಖ್ಯೆ ಜಾಸ್ತಿ ಆಗಿದ್ದೇವೆ. ಬಟ್ ಅನ್ಫಾರ್ಚುನೇಟ್ ನಮಗೇನಾಗಿದೆ, ನಮ್ಗೆ ಪಶ್ಚಿಮ ಘಟ್ಟ ಇದೆ. ಹಾಗಾಗಿ ನಮ್ಮ ಜಿಲ್ಲೆಗೆ ಓವರಾಲ್ ನೋಡಿದರೆ 39% ಗ್ರೀನ್ ಕವರ್ ಇದೆ ನಮಗೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಸಮಸ್ಯೆ ಆಗ್ತಾರೆ. ಮುಂದೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರು ಎಲ್ಲೆಲ್ಲಿ ಖಾಲಿ ಸ್ಥಳ ಇದೆ, ನಾನು ಪ್ರತಿ ಸಾರಿ ಹೇಳ್ತೇನೆ, ಗಿಡ ನೆಡಲಿಕ್ಕೆ ಫಸ್ಟ್ ಮನಸ್ಸಲ್ಲಿ ಜಾಗ ಕೊಡಬೇಕು. ನಾವು ಮನಸ್ಸಲ್ಲಿ ಜಾಗ ಕೊಟ್ಕೊಂಡು ಭೂಮಿಯನ್ನು ನೋಡಿದ್ರೆ ಭೂಮಿಲಿ ಬೇಕಷ್ಟು ಜಾಗ ಸಿಗ್ತದೆ. ನಾವು ಮನೆಯಿಂದ ಒಳಗೆ ಕೂತ್ಕೊಂಡು ಏನು ಮನಸ್ಸು ಅಲ್ಲಿ ಗಿಡ ನೆಟ್ಟರೆ ನಮ್ಮ ಕಾರ್ ಪಾರ್ಕಿಂಗ್ ತೊಂದರೆ ಆಗ್ತದೆ, ಎಲೆ ಬೀಳ್ತದೆ, ಅದು ಕಸ ತೆಗಿಯೋರು, ಈ ಥರದ್ದೆಲ್ಲ ಯೋಚನೆ ಮಾಡ್ಕೊಂಡು ಹೊರಗಡೆ ಬಂದರೆ ಭೂಮಿಲಿ ಎಲ್ಲೂ ಗಿಡ ನೆಡಲಿಕ್ಕೆ ಜಾಗ ಸಿಗೋದಿಲ್ಲ. ಬಹುಶಃ ಭೂಮಿಯಲ್ಲಿ ಈ ಮೊದಲು ಮರಗಿಡಗಳೇ ಇದ್ದಿದ್ದು, ನಾವು ಭೂಮಿಯನ್ನು ಆಕ್ರಮಣ ಮಾಡ್ಕೊಂಡಿದ್ದೇವೆ. ನಾನು ಒಳ್ಳೆಯ ಯಾರು ಗಿಡ ಹೆಚ್ಚು ಬಲಿಷ್ಠವಾಗಿ ಬೆಳೆದಿದೆ ಅವರಿಗೊಂದು ಬಹುಮಾನ ಕೊಡುವಂಥ ವ್ಯವಸ್ಥೆ ಮಾಡಿ ಆವಾಗ ಇನ್ನೂ ಹೆಚ್ಚು ಉತ್ತೇಜನಕ್ಕೆ ಆಗ್ತದೆ ಹೇಳ್ತಾ ನನ್ನನ್ನು ಕರೆದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ತಮಗೆ ನಾನು ಇಲಾಖೆ ಪರವಾಗಿ ನಾನು ವೈಯಕ್ತಿಕ ಅಭಿನಂದಿಸ್ತಾ, ಮಾಧವ ಉಳ್ಳಾಳ್ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ತದೆ. ಈ ಮಾಧವ ಉಳ್ಳಾಳ್ ಅವರ ಒಂದು ಅಪೇಕ್ಷೆ ಮೇರೆಗೆ ಕಲ್ಲಾಪುರಿಂದ ತಲಪಾಡಿವರೆಗೆ 2 ರಸ್ತೆಯ ಹೈವೇ ಬದಿಯಲ್ಲಿ ನಗರ ಹಸೀಕರಣ 2,000 ಗಿಡಗಳನ್ನು ನೆಟ್ಟು ಅದರ ಮುಂದಿನ 5 ವರ್ಷಗಳ ಪೋಷಣೆಗೆ ಮಾಧವ ಉಳ್ಳಾಳ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ. ಯಾಕಂದರೆ ಅದು ಮುಂದೊಂದು ದಿವಸ ಮಾಧವ ಉಳ್ಳಾಳ್ ರಸ್ತೆ ಬದಿ ಗಿಡಗಳು ಅನ್ನುವಂಥ ಒಂದು ಆ ಶೀರ್ಷಿಕೆ ಬರಲಿ ಅನ್ನೋ ಉದ್ದೇಶ ನಮಗಿದೆ. ಹಾಗಾಗಿ ಅವರು ನಮಗೆ ಬಹುಶಃ ಯಾವುದೇ ಸೋಷಿಯಲ್ ಮೀಡಿಯಾ ಯಾವುದೇ ಇಲ್ಲದೆ ತನ್ನಷ್ಟಕ್ಕೆ ತಾನು ಒಂದು ಏನು ಅವ್ರ ಹತ್ರ ಬಹುಶಃ ಬಟನ್ ಇರೋ ಮೊಬೈಲ್ ಮಾತ್ರ ಇರೋದು. ಇನ್ನೂ ಅವರಿಗೆ ನಾವೇನೇನು ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾ ಏನಾಗ್ತದೆ ಅದು ನೋಡೋದಿಲ್ಲ. ಅವರು ಪ್ರಚಾರ ಇಲ್ಲದೆ ಪ್ರಕೃತಿಗೆ ಕೆಲಸ ಮಾಡುವಂಥ ಮಾಧವ ಉಳ್ಳಾಳ್ ಅಂಥವ್ರು ಪ್ರಕೃತಿ ಸೃಷ್ಟಿ ಮಾಡಿದೆ. ಅವರಿಗೆ ಈ ಕೆಲಸವನ್ನು ಮಾಡುವಂಥ ಶಕ್ತಿ ದೇವರು ಇನ್ನೂ ಹೆಚ್ಚು ಕೊಡಲಿ. ಕಾರ್ಯಕ್ರಮದ ಪಾಲ್ಪಡೆದು ದೈಕ್ಲೆ ನಡೆದ ಪಾತೇರ್ನ ವೃಕ್ಷ ಪ್ರೇಮಿ ಶ್ರೀ ಮಾಧವ ಉಳ್ಳಾಳ್ ಕರಿ 5 ವರ್ಷದ ಜಿಲ್ಲಾ ಗೃಹರಕ್ಷಕ ದಳದ ಕಚೇರಿ ಪರಿಸರಡ್ ನಿರಂತರವಾದ ದೈಕ್ಲೆ ನಡ್ಪುನ ಪರಿಸರ ಕಾಳಜಿದ ಬೇಲೆನ ಗೃಹರಕ್ಷಕ ದಳದ ಸಮಾದೇಷ್ಟಿರು ಇತ್ತೆ ನಾಗರಿಕ ಪೌರ ಸೇವೆದ ಜಿಲ್ಲಾ ವಾರ್ಡಲ್ನ ಆದ ಆಯ್ಕೆಯಾಯಿನ
ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಮಲ್ತೊಂದುಲ್ಲೆರ್ ಪಂಡದ ಅಭಿನಂದನದ ಪಾತ್ರ ಪಂಡೆರು. ಹೋಮ್ ಗಾರ್ಡ್ ಕಳೆದ 5 ವರ್ಷದಿಂದ ನಾನು ಗಮನಿಸ್ತಾ ಇದ್ದೇನೆ. ಹೆಚ್ಚು ಗಿಡ ನೆಡ್ತಾ ಇಲ್ಲ. ಒಂದೊಂದು ಕ್ಯಾಂಪಸ್ನೊಳಗೆ 4-5, ಅದು ಕೂಡ ಬದುಕಿ ಉಳಿದಿದೆ. ಅದು ಬಹಳ ಮುಖ್ಯ. ಗಿಡ ನೆಡ್ತಾರೆ, ಅದನ್ನು ಹಿಂತಿರುಗಿ ನೋಡುವುದಿಲ್ಲ ಅನ್ನೋ ಆ ಒಂದು ಪ್ರತಿಕ್ರಿಯೆಗೆ ಬದಲಾಗಿ ಇಲ್ಲಿ ಬಂದು ನೋಡಿದರೆ ಎಷ್ಟು ಗಿಡ ನೆಟ್ಟಿದೆ, ಅದು ಪೂರ್ಣವಾಗಿ ಬೆಳೆದಿದೆ ಮತ್ತು ಮುಂದಕ್ಕೆ ಅದು ಹೆಮ್ಮರವಾಗಿ ಬೆಳೀಲಿಕ್ಕೆ ತಯಾರಾಗಿ ನಿಂತಿದೆ. ಎಲ್ಲ ಯೂನಿಟ್ಗಳಲ್ಲಿ ಕೂಡ ಈ ವರ್ಷ ಕೂಡ ಗಿಡಗಳನ್ನು ವಿತರಣೆ ಮತ್ತು ನೆಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ. ಇದು ಮುಂದುವರಿಯಲಿ ಮತ್ತು ಈ ಕಾರ್ಯ ನಿರಂತರವಾಗಿ ನಡೆಯಲಿ ಅಂತ ಹಾರೈಸ್ತಾ ಲೇಸ್ತ ಗುರ್ಕಾರ್ನ ವೇಸೊಂಡಿನ ಗೃಹರಕ್ಷಕ ದಳದ ಜಿಲ್ಲಾ ಸಮಾಧಿಸ್ಥರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಪ್ರತಿ ಗೃಹರಕ್ಷಕರಿಗೂ ಒಂಜಿ ದೈತಲಕ ಚಿಲ್ಲೊಡೊರ್ಮೆ ಒಂಜಿ ಸಾರ ದೈಕ್ಲಿನ್ ನಡಪನ ಯೋಜನೆ ಕರಿ ವರ್ಷ ನಡಪಾದಿತ್ತ. ಈ ವರ್ಷಲ ಅವೇನು ದುಂಬರಿಸಾದ ಜಿಲ್ಲದ ಮಾತಾ 14 ಘಟಕಲೆಗೆ ಪೋದು ಜೂನ್ ಜುಲೈ ತಿಂಗಳು ದೈ ನಡಪನ ಯೋಜನೆಯನ್ನು ಪೂರ್ತಿ ಮಲ್ಪ ಮಾಡುತ್ತಿರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ವತಿಯಿಂದ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ನಾವು ವನಮಹೋತ್ಸವವನ್ನು ಒಂದು ಹಬ್ಬದ ಥರ ಆಚರಣೆ ಮಾಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿರುವಂಥ ಎಲ್ಲ 1000 ಹೋಮ್ ಗಾರ್ಡ್ಗಳಿಗೂ ಒಂದೊಂದು ಗಿಡ ನಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಕಳೆದ 5 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ನಮ್ಮ ಆತ್ಮೀಯ ಮಿತ್ರರು ಹಾಗೂ ಪರಿಸರ ಪ್ರೇಮಿಯಾದಂಥ ಮಾಧವ್ ಉಳ್ಳಾಳ್ ಅವರ ಮಾರ್ಗದರ್ಶನದಲ್ಲಿ ಶ್ರೀಧರ್ ಸರ್ ಅವರ ಒಂದು ಸಹಾಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬರೀ ನಡುವುದಲ್ಲ, ಅದನ್ನು ಉಳಿಸುವಂಥ ಕೆಲಸವನ್ನು ನಮ್ಮ ಗೃಹರಕ್ಷಕರು ಮಾಡ್ತಾ ಇದ್ದಾರೆ. ನಮ್ಮ ಈ ಪರಿಸರದಲ್ಲಿ ಬಹಳಷ್ಟು ಗಿಡಗಳನ್ನು ನೆಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಈಗ 6ನೇ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ಗೃಹರಕ್ಷಕರಿಗೂ ಒಂದು ಗಿಡದಂತೆ ಈ ಗಿಡ ನೆಡುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ನಮ್ಮ ಶ್ರೀಧರ್ ಸರ್ ಅವರು ನಮಗೆ ಈ ಗಿಡವನ್ನು ಹಸ್ತಾಂತರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ 14 ಘಟಕಗಳಿಗೂ ನಾವು ಹೋಗಿ ಎಲ್ಲ ಗೃಹರಕ್ಷಕರಿಗೂ ಒಂದೊಂದು ಗಿಡವನ್ನು ವಿತರಿಸಿ ಅದನ್ನು ನಟ್ಟು ಬದುಕಿಸುವಂಥ ಒಂದು ವ್ಯವಸ್ಥೆಗೆ ಇವತ್ತು ನಾವು ನಾಂದಿ ಹಾಡ್ತಾ ಇದ್ದೇವೆ. ಮಾಧವ್ ಅವರ ಮಾರ್ಗದರ್ಶನ ಮುಂದೆಯೂ ನಮ್ಮ ಜೊತೆ ಇರಲಿ. ನಮ್ಮ ಎಲ್ಲ ಗೃಹರಕ್ಷಕರು ಗಿಡವನ್ನು ನಡುವುದರ ಜೊತೆಗೆ ಪರಿಸರವನ್ನು ಉಳಿಸುವ ಒಂದು ಕೆಲಸಕ್ಕೆ ಕೈಂಕರ್ಯವನ್ನು ತೊಡ್ತಾ ಇದ್ದೇವೆ. ಕುಡ್ಲ ಗೃಹರಕ್ಷಕ ಘಟಕದ ಉಪಸ್ಥಿತಿಟ್ ಗೃಹರಕ್ಷಕ ದಳದ ಕಚೇರಿ ವಟಾರಡು 10 ದೈಕ್ಲೆ ನಡೆಯರು.